ಒಬ್ಬಾಕೆ ಮಹಿಳೆ ಮೀನನ್ನ ಕದ್ದಳು ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ ಕರಾವಳಿಯ ಜನತೆ ತಲೆ ತಗ್ಗಿಸುವಂತಹ ಕಾರ್ಯವನ್ನ ಆ ಒಂದು ಮೀನುಗಾರರು ಮಾಡಿದ್ರು. ಆಕೆ ಮೀನು ಕದ್ದಳು ಅನ್ನುವಂತಹ ಕಾರಣಕ್ಕೋಸ್ಕರ ಮರಕ್ಕೆ ಕಟ್ಟಿ ಆಕೆಗೆ ಕಪಾಳ ಮೋಕ್ಷ ಮಾಡೋದ. ಕದ್ದಿದ್ದಾಳೆ ನಿಜ, ಕಳ್ಳಿನೂ ಆಗಿರ್ಬೋದು. ಮನುಷ್ಯರಿ ಆಕೆ, ನೀವು ಕೂಡ ಮನುಷ್ಯರಲ್ವಾ? ಏನೋ ಕೋಟಿಗಟ್ಟಲೆ ಬ್ಯಾಂಕ್ ದರೋಡೆ ಮಾಡಿದವರು, ಯಾವುದೋ ಹುಡುಗಿಯನ್ನ ರೇಪ್ ಮಾಡಿ ಮರ್ಡರ್ ಮಾಡಿದವರು ಕೂಡ ಇವತ್ತಿಗೂ ಕೂಡ ಬೀದಿಯಲ್ಲಿ ತಿರುಗಾಡ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅಂಥವರಿಗೆ ರಸ್ತೆಯ ಮಧ್ಯದಲ್ಲಿ ನಿಲ್ಲಿಸಿ ಚಪ್ಪಲಿ ಏಟು ಹೊಡೆಯೋದಕ್ಕೂ ಕೂಡ ನಮ್ಮಿಂದ ಆಗ್ತಾ ಇಲ್ಲ. ಇರ್ಲಿ ಬಿಡ್ರಿ, ಕಾನೂನು ನೋಡ್ಕೊಳ್ಳುತ್ತೆ ಅಂತ ಮಾತಾಡಿಕೊಳ್ಳುವವರು ನಾವು. ಬರೀ ಒಂದು ಮೀನು ಕದ್ದಿದ್ದಾಳೆ ಅನ್ನುವಂತಹ ಕಾರಣಕ್ಕೋಸ್ಕರ ಆಕೆಗೆ ಕೆನ್ನೆಗೆ ಹೊಡೆಯುವಂಥದ್ದು, ಅದು ಕೂಡ ಸಾರ್ವಜನಿಕವಾಗಿ ಮರಕ್ಕೆ ಕಟ್ಟೆ ಹಾಕಿ. ಯಾವ ಕಾಲದಲ್ಲಿ ಇದ್ದೀವಿ ಸ್ವಾಮಿ ನಾವು? ಯಾವುದೋ ಹಿಂದಿನ ಕಾಲದ ಸಿನಿಮಾಗಳಲ್ಲಿ ನೋಡಿದ್ವಿ ಇಂಥ ಘಟನೆ. ಆದರೆ ಈಗ ಪ್ರಸ್ತುತ ಕರಾವಳಿಯಲ್ಲಿ ಇಂತಹ ಘಟನೆಯನ್ನು ನೋಡುವಂಥ ಪರಿಸ್ಥಿತಿ. ಬುದ್ಧಿವಂತರ ಜಿಲ್ಲೆಯಲ್ಲಿ ಬುದ್ಧಿವಂತರ ಕೆಲಸ ಕಾರ್ಯಗಳಿದು. ಹಾಗಂತ ನಾವು ಆ ಮಹಿಳೆಯ ಪರವಾಗಿ ಸಮರ್ಥಿಸಿಕೊಂಡು ಈ ಒಂದು ಸುದ್ದಿಯನ್ನು ಬಿತ್ತರ ಮಾಡ್ತಾ ಇಲ್ಲ. ಬಟ್ ಮಾನವೀಯತೆ ಅನ್ನುವಂಥದ್ದು ಇದೆ ರೀ. ಕರಾವಳಿಯಲ್ಲಿ ಮಾನವೀಯತೆ ಅಷ್ಟಕ್ಕೂ ಕೂಡ ಕೀಳಾಗಿ ಹೋಯ್ತಾ? ಆಕೆಗೆ ಕಪಾಳ ಮೋಕ್ಷ ಮಾಡಿದವರ ವಿರುದ್ಧ ಪ್ರಕರಣ ದಾಖಲಾಗುತ್ತೆ. ಪ್ರಕರಣ ದಾಖಲಾದವರ ಪರವಾಗಿ ಕೆಲವೊಂದು ನಾಯಕರುಗಳು ನಿಲ್ತಾರೆ ಅನ್ನುವಂತಹ ಊಹಾಪೋಹಗಳು ಈಗ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇರುವಂಥದ್ದು. ಮತ್ತು ಆ ಪರವಾಗಿ ನಡೆದಂತಹ ಸಮಾವೇಶದಲ್ಲೂ ಕೂಡ ಹೊಡೆದಿರುವಂಥದ್ದು ಬರೀ ಕಪಾಳ ಮೋಕ್ಷ ಅಷ್ಟೇ, ಏನು ಮಚ್ಚಿಂದ ತಲವಾರಿಂದ ಹೊಡಿದ್ರ ಇಲ್ಲ ತಾನೆ ಅನ್ನುವಂತಹ ಪ್ರಶ್ನೆಯನ್ನು ಪ್ರಮೋದ್ ಮಧ್ವರಾಜ್ ಅವರು ಕೂಡ ಕೇಳಿದರು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಪ್ರಕರಣವೂ ಕೂಡ ದಾಖಲಾಗಿದೆ. ಈಗ ಎಲ್ಲೂ ಕೂಡ ತುಟಿ ಬಿಚ್ಚೋಂಗಿಲ್ಲ ಪ್ರಕರಣ ದಾಖಲಾದ ಮೇಲೆ. ಅದರ ಅರ್ಥ ಏನು? ತಲವಾರಿಂದ ಅಥವಾ ಮಚ್ಚಿಂದ ಹಲ್ಲೆ ಮಾಡಬೇಕಾಗಿತ್ತಾ? ಪ್ರಕರಣ ಏನು ಅನ್ನುವಂಥದ್ದನ್ನು ಕೂಡ ಗಮನಿಸಿಕೊಳ್ಳದೆ ಎಷ್ಟು ಕ್ರೂರವಾಗಿ ನಡೆಸಿಕೊಳ್ಳುವಂಥದ್ದು ಸರಿನಾ ಅನ್ನುವಂಥ ಪ್ರಶ್ನೆ. ನಾವಿಲ್ಲಿ ಇಡ್ತಾ ಇರುವಂಥ ಸುದ್ದಿ ಇಷ್ಟೇ. ಮಾನವೀಯತೆಯ ಆಧಾರದಲ್ಲಿ ಗಮನಿಸುವುದಾದರೆ ಮೀನು ಕದ್ದ ಮಹಿಳೆಗೆ ಇಂಥ ಶಿಕ್ಷೆಯನ್ನು ನೀಡಬೇಕಾ? ಅವರೇ ಹೇಳುತ್ತಾರ, ನಾವು ರಾಜಿಯಲ್ಲಿ ತೆಗೆದಿದ್ದೀವಿ, ನಮ್ಮ ಬಂದರಿನ ಒಳಗಡೆ ಆಗಿರುವಂಥ ಘಟನೆ, ಅದನ್ನು ನಾವು ರಾಜಿಯಲ್ಲಿ ಮುಗಿಸಿದ್ದೀವಿ, ಅದಕ್ಕೆ ಏನು ಶಿಕ್ಷೆ ಇದೆ ಶಿಕ್ಷೆ ಕೊಡಿ. ಬಂದರಿಂದ ಕೆಲಸದಿಂದ ತೆಗೆದುಹಾಕುವಂಥದ್ದ ಅಥವಾ ಏನು ಶುಲ್ಕವನ್ನು ವಿಧಿಸುವಂಥದ್ದ ಅಂಥದ್ದನ್ನು ಮಾಡಿ. ಅದು ಬಿಟ್ಟು ಈ ರೀತಿಯಾಗಿ ಮಾಡಿದರೆ ಯಾರು ಸಹಿಸಿಕೊಳ್ತಾರೆ? ಯಾರು ಒಪ್ಕೊಳ್ತಾರೆ? ಕಾನೂನು ಅನ್ನುವಂಥದ್ದು ಇದೆ ಅಲ್ವಾ? ಸಿ.ಎಂ. ಸಿದ್ದರಾಮಯ್ಯನವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪ್ಲೈ ಮಾಡಿದ್ರು. ಕಾನೂನು ಅನ್ನುವಂಥದ್ದು ಇದೆ, ಈ ನೆಲದ ಕಾನೂನು ಅನ್ನುವಂಥದ್ದು. ಏನೋ ತಪ್ಪು ನಡೆಸಿದ್ದರೆ ನಿಮ್ಮ ಬಂದರಿನ ಒಳಗಡೆ ಆಗೋದಿಲ್ಲ ಅಂತ ಆದರೆ ಪೊಲೀಸ್ ಠಾಣೆಗೆ ದೂರು ನೀಡಿ, ಕ್ರಮ ಕೈಗೊಳ್ತಾರೆ ಅವರು. ಏಕಾಏಕಿ ನಮ್ಮದೇ ರಿಪಬ್ಲಿಕ್ ಅಂತ ಹೋದ್ರೆ, ಹಾಗಾದ್ರೆ ತಾವುಗಳು ಮಾಡಿರುವಂತಹ ಕೆಲಸ, ಡಿಜೆ ಹಳ್ಳಿ, ಕೆಜೆ ಹಳ್ಳಿ, ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಗಲಾಟೆ ಎರಡು ಕೂಡ ಸೇಮ್ ಟು ಸೇಮ್ ಅಂತ ಅನ್ಕೊಳ್ಬೋದಾ? ಅವರು ಕೂಡ ನಮ್ಮ ಕಾನೂನು ಆಗತ್ತಿಲ್ಲ ರೀ, ನಮ್ಮ ವಿಚಾರಕ್ಕೆ ಬಂದರೆ ನಾವು ಇದೇ ರೀತಿ ಉತ್ತರವನ್ನು ಕೊಡ್ತೀವಿ ಅನ್ನುವಂತಹ ಬೇಜವಾಬ್ದಾರಿಯ ನಡವಳಿಕೆಯನ್ನು ನಡ್ಕೊಂಡ್ರು, ಮಂಗಳೂರು ಗಲಭೆ ಸೇರಿದಂತೆ. ಹಾಗಾದ್ರೆ ಅದನ್ನು ನಾವು ಒಪ್ಪಿಕೊಳ್ಬೇಕಾ? ಅವರು ಮಾಡಿರುವಂಥದ್ದು ಸರಿ, ನೀವುಗಳು ಕೂಡ ಮಾಡಿದ್ದು ಸರಿ, ನೆಲದ ಕಾನೂನಿನ ಅವಶ್ಯಕತೆ ಇಲ್ಲ ಅಂತ ಹೇಳಿ. ನಾವಿರುವಂಥದ್ದು ಭಾರತೀಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನೂನಿನ ಅಡಿಯಲ್ಲಿ, ಶರಿಯತ್ ಕಾನೂನು ಅಥವಾ ಬೇರೆ ಇನ್ನಿತರ ಕಾನೂನು ಅಡಿಯಲ್ಲ, ನಮಗೆ ಬೇಕಾದ ರೀತಿಯಲ್ಲಿ ನಡೆಸಿಕೊಳ್ಳುವುದಕ್ಕೆ ಕಾನೂನು ವ್ಯವಸ್ಥೆ ಅನ್ನುವಂಥದ್ದಿದೆ, ಆ ರೀತಿಯಾಗಿ ನಡೆಸಿಕೊಳ್ಳಬೇಕು. ಅದು ಹೊರತಾಗಿ ಈಗ ನಡೆದಿರುವಂತಹ ಘಟನೆಯನ್ನು ನೋಡೋದಾದರೆ ಕರಾವಳಿಗರು ಮಾಡಿರುವಂಥ ಒಂದು ವಿಚಾರ. ಎಸ್, ಈ ವಿಚಾರದ ಅಪ್ಡೇಟ್ಗಳನ್ನ ನೋಡ್ತಾ ಹೋಗೋಣ, ಚರ್ಚೆಯನ್ನು ಮುಂದುವರಿಸೋಣ. ಉಡುಪಿಯ ಮಲ್ಪೆ ಬಂದರಿನಲ್ಲಿ ಸಿಗಡಿ ಮೀನು ಕದ್ದ ಮಹಿಳೆಯನ್ನ ಮರಕ್ಕೆ ಕಟ್ಟಿ ಹಾಕಿ ಕಪಾಳ ಮೋಕ್ಷ ಮಾಡಿದ್ರು ಮೀನುಗಾರರು. ಅಲ್ಲಿದ್ದಂತಹ ಮೀನುಗಾರರು ನಡೆಸಿಕೊಂಡಂತಹ ನಡೆ ಇದು. ಆಕೆ ಕಳೆದ 5 ವರ್ಷಗಳಿಂದ ಆ ಮೀನುಗಾರಿಕೆಯಲ್ಲಿ, ಆ ಬಂದರಲ್ಲಿ ಕೆಲಸ ಮಾಡ್ತಾ ಇದ್ಲು. ಹೊಟ್ಟೆಪಾಡಿಗೋಸ್ಕರ ದುಡಿತಾ ಇದ್ದಂತಹ ಮಹಿಳೆ ಹೊಟ್ಟೆಯ ಹಸಿವೇನೋ ಜಾಸ್ತಿ ಆಯಿತು ಅಂತ ಹೇಳಿದಾಕ್ಷಣ ಡೆಫಿನೆಟ್ಲಿ ಪ್ರತಿಯೊಬ್ಬರು ಕೂಡ ಪಕ್ಕದ ಎಲೆಗೆ ಕೈ ಹಾಕುವಂಥದ್ದು ಸಹಜ. ಸಾಧ್ಯ ಆದರೆ ನಾವು ಇಲ್ಲಪ್ಪ ತಿನ್ನು ಅನ್ನುವಂಥದ್ದನ್ನು ಬಿಟ್ಟುಕೊಡ್ಬೇಕು. ಮಾರ್ಚ್ 18 ಮಂಗಳವಾರ ಬೆಳಿಗ್ಗೆ 6 ಗಂಟೆ ಸಮಯಕ್ಕೆ ಮಲ್ಪೆ ಬಂದರಿನಲ್ಲಿ ನಡೆದಂತಹ ಘಟನೆ ಇದು. ಆರೋಪಿಗಳ ಬಂಧನವೂ ಕೂಡ ಆಗಿದೆ. ಪೊಲೀಸರ ನಡೆ ಆಕ್ಚುಲಿ ನನ್ನ ಪ್ರಕಾರ ಬೇಷದು. ಏನು ಕ್ರಮವನ್ನು ಕೈಗೊಳ್ಳಬೇಕು ಅದನ್ನು ನಡೆಸಿದ್ದಾರೆ. ವಿಜಯನಗರ ಜಿಲ್ಲೆಯ ದಲಿತ ಮಹಿಳೆ ಲಕ್ಷ್ಮಿ ಕಳೆದ 5 ವರ್ಷಗಳಿಂದ ಮಲ್ಪೆ ಬಂದರಿನಲ್ಲಿ ಮೀನು ಬುಟ್ಟಿ ಹೊರುವ ಕೆಲಸ ಮಾಡ್ತಾ ಇದ್ರು. ಬೋಟೊಂದರಿಂದ ಮೀನು ಖಾಲಿ ಮಾಡಿ
ತಲೆ ಮೇಲೆ ಬುಟ್ಟಿಯನ್ನು ಹೊತ್ತು ಮನೆಗೆ ಹೋಗ್ತಾ ಇದ್ದಂತಹ ವೇಳೆ ಆಕೆಯ ಬುಟ್ಟಿಯಲ್ಲಿ ಸಿಗಡಿ ಮೀನು ಪತ್ತೆಯಾಗಿದೆ. ಸಿಗಡಿ ಮೀನು ಮಾರುಕಟ್ಟೆ ದರಗಳನ್ನು ಗಮನಿಸೋದಾದ್ರೆ ಮಾರುಕಟ್ಟೆಯಲ್ಲಿ ಅದರ ಬೆಲೆ ಸ್ವಲ್ಪ ಹೆಚ್ಚಿಗೆ ಇರಬಹುದು, ಕಾಸ್ಟ್ಲಿಯೆಸ್ಟ್ ಫಿಶ್ ಅಂತ ಹೇಳಿ. ಬಟ್ ಅದು ಬಂದರಲ್ಲಿ ಕಳವಾಗಿದೆ, ಅದು ಕಾಸ್ಟ್ಲಿ ಮೀನನ್ನು ಕದ್ದಿದ್ದಾಳೆ ಅನ್ನುವಂಥ ಕಾರಣ ಅವರು ನೀಡುವಂಥದ್ದು. ಮೀನು ಕಳ್ಳತನದ ಆರೋಪ ಹೊರಿಸಿ ಮರಕ್ಕೆ ಕಟ್ಟಿ ಹಾಕಿ ಹಲ್ಲೆ ನಡೆಸಿದ್ದಾರೆ. ಜೊತೆಗೆ ಹಲ್ಲೆ ನಡೆಸಿದ ವಿಡಿಯೋವನ್ನ ಕೂಡ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಿದ್ದಾರೆ. ಒಬ್ಬಾಕೆ ಮಹಿಳೆಯ ವಿಡಿಯೋವನ್ನ ಮಾಡಿ ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡುವಂತಹ ಹುಚ್ಚು. ವೈರಲ್ ಆದ ವಿಡಿಯೋವನ್ನ ಗಮನಿಸಿ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಟ್ವೀಟ್ ಮೂಲಕ ಘಟನೆಯ ವಿವರವನ್ನು ನೀಡಿದ್ದಾರೆ. ಅಮಾನವೀಯ ಮಾತ್ರವಲ್ಲ, ಇದು ಗಂಭೀರ ಅಪರಾಧವೂ ಕೂಡ ಹೌದು ಅಂತ ಹೇಳಿ ಸೂಕ್ತ ಕ್ರಮಕ್ಕೆ ಸೂಚನೆಯನ್ನು ನೀಡಿದ್ರು ಸಿಎಂ ಸಿದ್ದರಾಮಯ್ಯನವರು. ಸಿಎಂ ಟ್ವೀಟ್ ಬೆನ್ನಲ್ಲೇ 5 ಜನ ಮೀನುಗಾರರ ಬಂಧನ ಆಗಿತ್ತು ಮತ್ತು ಜಾತಿ ನಿಂದನೆ ಕೇಸ್ ಕೂಡ ದಾಖಲಾಗಿತ್ತು. ಸಿಎಂ ಸಿದ್ದರಾಮಯ್ಯನವರ ಟ್ವೀಟ್ ಆದ ಬಳಿಕ ಆದಂತಹ ಬೆಳವಣಿಗೆಗಳಿದು. ಇದೀಗ ಸಂತ್ರಸ್ತೆ ಲಕ್ಷ್ಮೀಬಾಯಿಯಿಂದಲೇ ಜಾತಿ ನಿಂದನೆ ಕೇಸ್ ವಾಪಸ್ ಪಡೆಯಲು ಉಡುಪಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ. ಪಾಪ ಎಮ್ಮ, ಇಲ್ಲ ನಾನು ಯಾವ ಕೇಸ್ ವಿಚಾರ ನಂಗೆ ಬೇಡ, ಕೇಸ್ ವಾಪಸ್ ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ನೀಡಿದ್ದಾರೆ. ಅದವರ ಸ್ವಂತ ನಿರ್ಧಾರನೋ ಅಥವಾ ಒತ್ತಡಗಳಿತ್ತೋ ಗೊತ್ತಿಲ್ಲ. ಬಟ್ ಅವರು ಸ್ವತಃ ಮಾಧ್ಯಮದ ಮುಂದೆನೂ ಕೂಡ ಹೇಳಿದ್ದಾರೆ, ನನಗೆ ಓದು ಬರಹ ಎಲ್ಲ ಗೊತ್ತಿಲ್ಲ ಸ್ವಾಮಿ ಅಂತ ಹೇಳಿ. ಬರೀ ಮೀನು ಕದ್ದಿದ್ದಕ್ಕೆ ಮರಕ್ಕೆ ಕಟ್ಟಿ ಹಲ್ಲೆ ಮಾಡಿದ್ರು ಕೂಡ ಆರೋಪಿಗಳಿಗಾಗಿ ಈಗ ಸಂತ್ರಸ್ತೆಯ ಹೃದಯ ಮಿಡಿದಿದ್ಯಾ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದೆ. ಅವ್ರು ಹೇಳೋ ಮಾತನ್ನು ಕೇಳಿದ್ರೆ ಅದೇ ರೀತಿಯಾಗಿದೆ. ಸಂತ್ರಸ್ತೆಯ ಮೇಲೆ ಒತ್ತಡ ಹೇರಲಾಗಿದೆ, ಸಂತ್ರಸ್ತೆಗೆ ರಕ್ಷಣೆ ನೀಡಬೇಕು, ಜಾತಿ ನಿಂದನೆ ಪ್ರಕರಣವನ್ನ ವಾಪಸ್ ಪಡೆಯಬಾರದು ಅಂತ ಹೇಳಿ ಈಗ ಸಂಘಟನೆಗಳು ಒತ್ತಾಯ ಮಾಡ್ತಾ ಇದೆ. ದಲಿತ ಪರ ಸಂಘಟನೆಗಳು ಈಗ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು, ನೀವು ಯಾವುದೇ ಒತ್ತಡಕ್ಕೆ ಬಲಿಯಾಗಬೇಡಿ, ನಿಮಗೆ ರಕ್ಷಣೆಯನ್ನ ಕೊಡುವಂಥ ಜವಾಬ್ದಾರಿ ನಮ್ಮದು ಅಂತ ಹೇಳಿ ಈಗ ಈ ಕೇಸ್ ವಾಪಸ್ಸಿಗೆ ಸಂತ್ರಸ್ತೆಗೆ ಒತ್ತಡ ಹಾಗಾದ್ರೆ ಹೇರಲಾಗ್ತಾ ಇದೆಯಾ? ಮಲ್ಪೆ ಕಪಾಲ ಮೋಕ್ಷ ಸ್ಟೋರಿಯ ಅಸಲಿಯತ್ತೇನು? ಹಾಗಾದ್ರೆ ಏನ್ ನಡೀತಾ ಇತ್ತು ಅಲ್ಲಿ? ಮೀನು ಕದ್ದಿರೋದಕ್ಕೆ ಕಪಾಳ ಮೋಕ್ಷ ಮಾಡಿ ಈಗ ನಮ್ ತಪ್ಪೇ ಇಲ್ಲ ಅಂತ ಹೇಳಿದ್ರೆ ಅಸಾಧ್ಯನಾ? ಸಿಎಂ ಸಿದ್ದರಾಮಯ್ಯನವರು ಕೂಡ ಮೆನ್ಷನ್ ಮಾಡಿದ್ದಾರೆ, ಇದು ಕರಾವಳಿಯ ಸಂಸ್ಕೃತಿ ಅಲ್ಲ, ಈ ರಾಜ್ಯದ ಸಂಸ್ಕೃತಿ ಅಲ್ಲ ಅಂತ ಹೇಳಿ. ನಿಜವಾದಂತ ಹೇಳಿಕೆ. ಮೀನು ಕದ್ದಿದ್ದಾರೆ ಅನ್ನುವಂಥ ವಿಚಾರವನ್ನ ಇಟ್ಟುಕೊಂಡು ಈ ರೀತಿಯಾಗಿ ಮಾಡೋದ? ಮಹಿಳೆಯನ್ನ ಈ ರೀತಿ ಕೈಕಾಲು ಕಟ್ಟಿ ಹಲ್ಲೆ ಮಾಡುವುದು ಅಮಾನವೀಯ ಮಾತ್ರವಲ್ಲ, ಗಂಭೀರ ಅಪರಾಧವೂ ಹೌದು. ಇಂತಹ ಅನಾಗರಿಕ ವರ್ತನೆ ಕರ್ನಾಟಕದಂತಹ ಸುಸಂಸ್ಕೃತ ನಾಡಿಗೆ ತಕ್ಕುದಾದಂತಲ್ಲ. ಕಳ್ಳತನ, ಮೋಸ, ವಂಚನೆಯಲ್ಲಿ ತೊಡಗಿರುವವರ ವಿರುದ್ಧ ಕ್ರಮಕ್ಕೆ ನಮ್ಮಲ್ಲಿ ಪೊಲೀಸ್ ಇಲಾಖೆ, ಕಾನೂನು ವ್ಯವಸ್ಥೆ ಎಲ್ಲವೂ ಕೂಡ ಇದೆ. ದೂರು ದಾಖಲಿಸಿದರೆ ಪೊಲೀಸರು ತನಿಖೆಯನ್ನು ನಡೆಸಿ ಕಾನೂನಿನ ಅಡಿಯಲ್ಲಿ ಶಿಕ್ಷಿಸಲು ಸಮರ್ಥರಿರುವಾಗ ಹೀಗೆ ಸಾರ್ವಜನಿಕರು ಕಾನೂನು ಕೈಗೆತ್ತಿಕೊಳ್ಳುವುದು ಸರ್ಕಾರ ಸಹಿಸುವುದಿಲ್ಲ. ಈ ಕುರಿತು ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹವನ್ನ ಮತ್ತು ಸೂಚನೆಯನ್ನು ನೀಡಿದರು. ಎಸ್ಪಿ ಅವರು ಕೂಡ ಇದೇ ವಿಚಾರವನ್ನು ಹೇಳಿದರು. ಡಿಸಿ ಅವರು ಕೂಡ ಇದನ್ನೇ ಮೆನ್ಷನ್ ಮಾಡಿದ್ರು. ಅಲ್ಲಿ ಹೊಡಿದ್ರು, ಅದನ್ನ ವಿಡಿಯೋ ಮಾಡಿದ್ರು, ಅಲ್ಲಿದ್ದಂಥವರು ಮೂಕ ಪ್ರೇಕ್ಷಕರಾಗಿ ನಗ್ತಾ ನೋಡ್ತಾ ಇದ್ರು. ಎಲ್ಲ ಅಧಿಕಾರಿಗಳು ಎಲ್ಲರೂ ಕೂಡ ಹೇಳಿದ್ರು ಕೂಡ ಅಲ್ಲೊಂದು ಒಮ್ಮಿಂದೊಮ್ಮೆಲೆ ಗುಂಪು ಬದಲಾವಣೆ ಆಯಿತು. ಇಲ್ಲ, ಆಕೆ ಮಾಡಿದ್ದು ತಪ್ಪು, ಆಕೆಗೆ ಹೊಡೆದಿರುವಂಥದ್ದು ಸರಿಯಾದಂಥ ಕ್ರಮ, ಕಳ್ಳರಿಗೆ ಹೊಡೆಯದೆ ಮತ್ತೆ ಸನ್ಮಾನ ಮಾಡಬೇಕಾ ಅನ್ನುವಂಥ ರೀತಿಯಲ್ಲಿ ಇನ್ನೊಂದು ಗುಂಪಾಗಿ ಕಾಣಿಸಿಕೊಂಡು, ಜೊತೆಗೆ ಮಾಜಿ ಶಾಸಕರು, ಮಾಜಿ ಸಚಿವರು, ಪ್ರಸ್ತುತ ಶಾಸಕರು ಎಲ್ಲರೂ ಕೂಡ ಬಂಧನ ಆದವರ ವಿರುದ್ಧವಾಗಿ ನಿಂತರು. ಹಾಗಂತ ಈಗ ನಾವು ಆ ಮಹಿಳೆಯ ಪರವಾಗಿ ಅಂತಲ್ಲ, ನ್ಯಾಯದ ಪರವಾಗಿ ಮಾತಾಡೋದಾದ್ರೆ ಏನು ನಡೀತು ಅನ್ನುವಂಥದ್ದು ಕಂಪ್ಲೀಟ್ ಡೀಟೇಲ್ಸ್ಗಳ ಜೊತೆಗೆ ಇವತ್ತಿನ ಚರ್ಚೆಯನ್ನು ನಡೆಸೋಣ.